To begin the auspicious occasion, God's blessing is very important. So may I invite Rotarian Sita Lakshmi Man for the invocation. I request you all kindly raise up for the prayer. ಕರುಣಾಳು ಬಾಬೆಳಕೆ ಮುಸುಕಿದೆ ಮಬಿನಲಿ ಕೈ ಹಿಡಿದು ನಡೆಸೆ ನಾನು ಇರುಳು ಕತ್ತಲೆಯಾಗವಿ ಮನೆದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು ಕರುಣಾಳು ಬಾಬೆಳಕೆ ಮುಸುಕಿದೆ ಮಬಿನಲಿ ಕೈ ಹಿಡಿದು ನಡೆಸೆ ನಾನು ಇಷ್ಟೋ ದಿನ ಸಲಹಿರುವೆ ಈ ಮೂಕನನು ನೀನು ಮುಂದೆಯೂ ಕೈ ಹಿಡಿದು ನಡೆಸದಿಹೆಯ ಕಷ್ಟಗಳ ಇಹ ಕಳೆದು ಬೆಟ್ಟ ಹೊಳೆಗಳ ಹಾದು ಕಷ್ಟಗಳ ಇಹ ಕಳೆದು ಬೆಟ್ಟ ಹೊಳೆಗಳ ಹಾದು ಇರುಳನ್ನು ನೂಕದಿಹೆಯ ಕರುಣಾಳು ಬಾಬೆಳಕೆ ಮುಸುಕಿದೆ ಮಬಿನಲಿ ಕೈ ಹಿಡಿದು ನಡೆಸೆ ನಾನು ಕೈ ಹಿಡಿದು ನಡೆಸೆ ನಾನು. Shetty sir to address our today's gathering. ಭಗವಂತನನ್ನ ಅಲ್ಲಿ ಸ್ಮರಿಸಿದ್ದಾರೆ, ಪ್ರಾರ್ಥಿಸಿದ್ದಾರೆ. ಬಹುಶಃ ಮುಸುಕು ಎಂಬುದು ಈಗ ಒಂದು ದೊಡ್ಡ ಶಿಕ್ಷೆಯಾಗಿ ಹೋಗಿದೆ. ನಾನು ವೇದಿಕೆಯಲ್ಲಿ ಕುಳಿತುಕೊಂಡಾಗ ಮುಸುಕನ್ನು ಮಾಸ್ಕ್ ಅದು ಕಟ್ಟಿಕೊಂಡಾಗ ಆಗುವಂಥ ಒಂದು ಹಿಂಸೆ ನೋಡಿದರೆ ಬಹುಶಃ ಈ ಒಂದು ಮಹಾಮಾರಿಯನ್ನು ಹೇಗೆ ಓಡಿಸುವುದು, ಯಾವ ಪ್ರಾರ್ಥನೆ ಆದರೂ ಸರಿ, ಇದೊಂದು ಮೊದಲು ಆಗಬೇಕಾದ್ದು. ಇದಕ್ಕಾಗಿ ಮೊದಲ ಪ್ರಾರ್ಥನೆ ನಮ್ಮದು ಸಲ್ಲಲೇಬೇಕು. ರೋಟರಿ ಓಪನ್ಸ್ ಆಪರ್ಚುನಿಟೀಸ್ ಅಂತ ಹೇಳ್ತಾರೆ, ಇದು ಕೂಡ ಒಂದು ಅವಕಾಶ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಬಹಳ ಯೋಗ ಅಂತ ನಾನು ಭಾವಿಸಿದ್ದೇನೆ. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ದಿನ ಶೈಕ್ಷಣಿಕ ಸಂಸ್ಥೆಯಲ್ಲಿ ನಮ್ಮ ರೋಟರಿ ಕ್ಲಬ್ ಡಿಸ್ಟ್ರಿಕ್ಟ್ ಗವರ್ನರ್ನ ಅಧಿಕೃತವಾದಂಥ ಒಂದು ಭೇಟಿಯ ಕಾರ್ಯಕ್ರಮ. ಏನೊಂದು ಯೋಗ ನೋಡಿ. ಈ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಕೂಡ ವೇದಿಕೆಯಲ್ಲಿ ಒಂದಕ್ಕೊಂದು ಕೂಡಿ ಬಂದಂಥ ಈ ಅಪೂರ್ವ ಸಂದರ್ಭ. ಬೆಳಗಿನಿಂದ ಬಹಳ ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳು ನಡೀತಾ ಬಂದು ವರ್ಷಕ್ಕೆ ಒಂದು ಸಲ ಒಂದು ಕ್ಲಬ್ಬಿನ ಆಗುಹೋಗುಗಳನ್ನು ಹತ್ತಿರದಿಂದ ತಿಳಿದುಕೊಳ್ಳೋದಕ್ಕಾಗಿ ಅಸಿಸ್ಟೆಂಟ್ ಗವರ್ನರ್ ಭೇಟಿ ನೀಡಿ ಅದನ್ನು ಪರಿಶೀಲಿಸ್ತಾರೆ. ಒಂದು ಶಿಸ್ತುಬದ್ಧ ಸಂಘಟನೆ ಆದರೆ ಇದೆಲ್ಲ ಅದರಲ್ಲಿ ಅಗತ್ಯ. ಈ ಸಂದರ್ಭದಲ್ಲಿ ಅದೆಲ್ಲ ಮತ್ತೆ ಜಿಲ್ಲಾ ಗವರ್ನರ್ ಬಂದು ಭೇಟಿ ಮಾಡ್ತಾರೆ ಅಂತ ಹೇಳುವಾಗ ಎಲ್ಲರಿಗೊಂದು ಸಂಭ್ರಮದ ದಿನ. ಹಾಗಾಗಿ ಕುಟುಂಬ ಸಮೇತ ನಾವು ಭಾಗವಹಿಸಿ ಅವರನ್ನು ಸ್ವಾಗತಿಸುವುದು, ಅವರ ಜೊತೆಗೆ ಫಸ್ಟ್ ಲೇಡಿ ಆಫ್ ಅವರ್ ಡಿಸ್ಟ್ರಿಕ್ಟ್ ಅವರು ಕೂಡ ಒಟ್ಟಿಗೆ ಬರುವಂಥದ್ದು. ಒಂದು ಕುಟುಂಬ ನಮ್ಮದು. ಈ ಕಾನ್ಸೆಪ್ಟ್ ಇಲ್ಲಿ ಹೇಗೆ ಬೆಳೆದಿದೆ ನೋಡಿ. ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಅವರು ಅದನ್ನು ಅಲ್ಲಿ ತೋರಿಸಿಕೊಟ್ಟದನ್ನು ನಾವು ಇಲ್ಲಿಯೂ ಮಾಡ್ತಾ ಇದ್ದೇವೆ. ಇಂತಹ ಒಂದು ಯಾರು ಬೆಳಿಗ್ಗೆ ಹೇಳಿದರು, ಇದು ದೇರಳಕಟ್ಟೆಯಲ್ಲಿ ಇದು ದೇವರಕಟ್ಟೆ ಅಂತೇಳಿ. ಬಹುಶಃ ದೇವರಕಟ್ಟೆ ಆಗಿರಬೇಕು, ಇಲ್ಲದ್ರೆ ಈ ಸಂದರ್ಭದಲ್ಲಿ ನಾವು ಈ ಥರ ಸೇರುವಂಥದ್ದು ಈ ರವೀಂದ್ರ ಶೆಟ್ಟರ ವಿದ್ಯಾಸಂಸ್ಥೆಯಲ್ಲಿ ಸೇರಿಕೊಂಡು ಒಂದು ಶಿಕ್ಷಣದ ಸೇವೆಯನ್ನು ಮಾಡಿದ ಹಾಗೆ ಆಗಿದೆ. ಕೆಲವೊಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರೋಟರಿ ದೇರಳಕಟ್ಟೆ ಬಹಳ ಚಿಕ್ಕ ಕ್ಲಬ್ ಆದರೂ ಕೂಡ, ಚಿಕ್ಕ ಕ್ಲಬ್ ಅಂದರೆ ಸದಸ್ಯರ ಸಂಖ್ಯೆಯಲ್ಲಿ ಇರುವಂಥ ವ್ಯಕ್ತಿಗಳು ಏನೋ ಸಣ್ಣ ವ್ಯಕ್ತಿಗಳೇನೋ ಅಲ್ಲ. ಆದರೆ ಇದು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ, ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಹಲವಾರು ಹುದ್ದೆಗಳನ್ನು ಗಳಿಸಿಕೊಳ್ಬೇಕಿದ್ರೆ ಅಷ್ಟು ಸುಲಭವೇನಲ್ಲ. ಅದನ್ನು ಕೂಡ ಗಳಿಸಿಕೊಂಡಂಥ ಒಂದು ಸಂಸ್ಥೆ.
ನಾವು ನಮ್ಮ ಹೆಗ್ಗಳಿಕೆಯನ್ನು ಹೇಳಿಕೊಳ್ಳುವುದೇನಲ್ಲ, ಆದರೆ ಆ ಕಡಿಮೆ ಸಂಖ್ಯೆ ಇರುವಂತಹ ನಮ್ಮ ರೋಟರಿ ಕ್ಲಬ್ ಕೂಡ ಸಣ್ಣ ಕ್ಲಬ್ ಮಟ್ಟದಲ್ಲಿ ಅತ್ಯಂತ ಹೆಚ್ಚು ಎಷ್ಟು ಸಾಧ್ಯ ಉಂಟು ಅಷ್ಟು ಗೌರವಗಳನ್ನು ಪಡೆದಿದ್ದೇವೆ ನಾವು. ಇದು ಕೂಡ ಸಾಧ್ಯ ಆಗಿದೆ. ಇದು ನಾನು ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ದೇನೆ. 2010 ನಮ್ಮ ರವೀಂದ್ರ ಶೆಟ್ಟಿಯವರ ವೈವಾಹಿಕ ಸಂದರ್ಭದ 10ನೇ ವರ್ಷ ನಮ್ಮ ತೊಕ್ಕೋಟಿನ ಚಾವಡಿ ಸಭಾಂಗಣದಲ್ಲಿ ಆದಂಥ ಕಾರ್ಯಕ್ರಮ. ಯಾವಾಗಲೂ ನಮ್ಮ ವಿಕ್ರಮ್ ದತ್ತರ ಅವರು ಹೇಳೋದುಂಟು, ನಾವು ಒಂದು 2 ಸೆಕೆಂಡ್ಗಳ ಅಂತರದಲ್ಲಿ 2 ನಿಮಿಷಗಳ ಅಂತರದಲ್ಲಿ ಇದಕ್ಕೆ ಸೇರಿದ್ದು, ಆದ್ದರಿಂದ ಅವರಿಗೆ 10ನೇ ವರ್ಷ ಮತ್ತು ನಮಗೆ 10ನೇ ವರ್ಷ ಸ್ವಲ್ಪ ವ್ಯತ್ಯಾಸ ಇರುವುದು ಅಂತೇಳಿ. ಅವರ ಸಭೆಯಲ್ಲಿ ಸುಮಾರು 400 ಮಂದಿ ಸೇರಿದ್ರು. ಅವರ ಪದಗ್ರಹಣ ಏನೊಂದು ಅದ್ಭುತ. ಎಲ್ಲ ಆಗ ಡಿಸ್ಟ್ರಿಕ್ಟ್ 3180 ಒಂದೇ ಇದ್ದದ್ದು. ಝೋನ್ಗಳು ಅಲ್ಲ, ಝೋನ್ 2 ಅಂತೇಳಿ ನಮಗೆ ಅಲ್ಲ, ಅದರಲ್ಲಿ 14 ಕ್ಲಬ್ಗಳಿದ್ವು. ಒಂದೇ ಝೋನ್ನಲ್ಲಿ 14 ಕ್ಲಬ್ಗಳಿದ್ದದ್ದು. ನಾನು ಹೊಸದಾಗಿ ಸೇರಿದ್ದು, ನಾನು ವಿಕ್ರಮ್ ದತ್ತ. ಅದೇ ಒಂದು 4 ರಿಂದ 5 ತಿಂಗಳಾಗುವಾಗ ಅಧ್ಯಕ್ಷ ಆಗಬೇಕು ಅನ್ನುವಂಥ ಒತ್ತಡ. ಆಗ ನಾವು ಬಂದು ಸೇರಿದ್ದಷ್ಟೇ. ಕೊನೆಗೆ ದೇವರ ಸರಿ ಬಿಡ್ಲೇ ಇಲ್ಲ, ನೀವು ಆಗಲೇಬೇಕು. ಹಾಗೆ ಆಯ್ತು ನೋಡಿ, ಆರಂಭದಲ್ಲಿ 2010ರಲ್ಲಿ ಯಾರಾದರೂ ಅಷ್ಟು ಬೇಗ ಅಧ್ಯಕ್ಷರಾಗೋದುಂಟು. ಆಯ್ತು, ಆ 1 ವರ್ಷ ಅಧ್ಯಕ್ಷ ಆಯಿತು. ಆಮೇಲೆ ಎಲ್ಲ ಇದರ ಆಗುಹೋಗುಗಳನ್ನು ತಿಳಿದುಕೊಂಡು ಘಟಾನುಘಟಿಗಳು ಈಗ ಇವರೆಲ್ಲ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಅದರ ಅನುಭವವನ್ನು ಪಡೆದು ಪುನಃ 10 ವರ್ಷ ಕಳೆದಾಗ ಇವರನ್ನೇ 10ನೇ ವರ್ಷಕ್ಕೆ ರವೀಂದ್ರ ಶೆಟ್ಟಿ ಆದರು. 2 ಬಾರಿ ನಮಗೆ ಇದು ಏನು ಹೇಳ್ತೇವೆ ನಾವು, ಪರ್ಯಾಯ ಆಗಿ ವಹಿಸಿಕೊಳ್ಳುವಂಥದ್ದು. ಯಾಕೆ ಸಣ್ಣ ಕ್ಲಬ್ ಅಂದರೆ ಆಸಕ್ತಿ ಇಲ್ಲದವರನ್ನು ಈ ಕ್ಲಬ್ಬಿಗೆ ಸೇರಿಸಿ ಏನೂ ಉಪಯೋಗ ಇಲ್ಲ. ಯಾಕೆಂತ ಹೇಳಿದರೆ ಅವರಿಗೆ ನಮ್ಮ ಜೀವಮಾನದ ಇಂಥ ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆ ಅದನ್ನು ಹಂಚಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅವರನ್ನು ನಮ್ಮ ಒತ್ತಡ ಹಾಕಿ ಏನು ಪ್ರಯೋಜನ ಇಲ್ಲ. ಅವರಿಗೆ ಮನಸ್ಸು ಮಾಡಿಕೊಳ್ಬೇಕು. ಆ ಮನಸ್ಸಿನಲ್ಲಿ ಹುಟ್ಟಬೇಕು, ಇದು ಏನು ಕಾರ್ಯಕ್ರಮ, ಯಾರ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇದು ಸಮಾಜ ಸೇವೆ ಮಾಡಲಿಕ್ಕೆ ಇರುವಂಥ ಒಂದು ಸಂಸ್ಥೆ ಇದು. ಇವತ್ತು ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ ಒಬ್ಬ ಕಾಲನ್ನು ಕಳ್ಕೊಂಡ ಆ ವ್ಯಕ್ತಿಗೆ ಎಷ್ಟೊಂದು ಸಂತೋಷ ಆಗಿರ್ಬೋದು ಆ ಒಂದು ಕೃತಕ ಕಾಲನ್ನು ನಾವು ನೀಡಿದಾಗ. ನಾವು ಹಮ್ಮಿಕೊಂಡಂಥ ಕಾರ್ಯಕ್ರಮವನ್ನು ಮನಸ್ಸು ಮಾಡಿದ್ದಷ್ಟೇ. ಗಿಡಗಳನ್ನು ನೆಡುವ, ಎಲ್ಲಿ ನೆಡುವ, ನಾಗವನದಲ್ಲಿ ನೆಡುವ ಅಂತೇಳಿ. ನಾಗವನದಲ್ಲಿ 150 ಗಿಡಗಳನ್ನು ಏನು ಫಾರೆಸ್ಟ್ ಅರಣ್ಯ ಇಲಾಖೆಯ ಇದು ಮಾರ್ಗದರ್ಶನ ಇದೆ, ಅದರ ಪ್ರಕಾರವೇ ಅದನ್ನು ನೆಟ್ಟು ಈಗ ಅದಕ್ಕೆ ಡ್ರಿಪ್ ಇರಿಗೇಷನ್ ಕೂಡ ಮಾಡಿ ಒಳ್ಳೆಯ ವ್ಯವಸ್ಥೆಯಲ್ಲಿ ಅದು ನಡೀತಾ ಇದೆ. ಈ ಕಾರ್ಯಕ್ರಮ ಯಾಕೆ ಒಂದು ಮಾತನಾಡಿದರೆ ಅದು ಆಗ್ತದೆ, ಯಾಕೆ 10 ಜನ ಮನಸ್ಸು ಮಾಡಬೇಕು. ನಾವು ಸಮಾನ ಮನಸ್ಕರು, ಒಂದೇ ಕುಟುಂಬ, ಆದ್ದರಿಂದ ಇದು ನಡೀತಾ ಇದೆ. ಎತ್ತು ಏರಿಗಿಳಿದ್ರೆ ಕೊಂಡ ನೀರುಗಿಳಿಯಿತು ಅಂತ ಆಗಬಾರ್ದಲ್ಲ. ಇದು ಏನಿಲ್ಲ, ಒಬ್ಬರು ಮಾತನಾಡಿದರೆ ಎಲ್ಲರೂ ಅದಕ್ಕೆ ಸಹಕಾರವನ್ನು ಕೊಡುವವರು, ಆದ್ದರಿಂದ ಇದು ಸಾಧ್ಯವಾಗಿದೆ. ಈ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷನಾದ್ದಕ್ಕೆ ಭಾಳ ಹೆಮ್ಮೆ ಇದೆ. ಯಾರು ಯಾವುದನ್ನು ಬೇಡ ಅಂತ ಹೇಳಿಲ್ಲ. ಮತ್ತೆ ಈ ವರ್ಷ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಇರ್ಬೋದು, ಅಸಿಸ್ಟೆಂಟ್ ಗವರ್ನರ್ ಇರ್ಬೋದು, ಎಲ್ಲರೂ ಕಾರ್ಯಕ್ರಮಗಳು ಫಿಸಿಕಲ್ ಆಗಿ ಬೇಡ. ಯಾಕೆ, ಈ ಒಂದು ಕೋವಿಡ್-19 ಅದಕ್ಕಾಗಿ ಮಾಸ್ಕ್ ನಾವು ಝೂಮ್ ಮೀಟಿಂಗ್ ಮಾಡುವ ಅಂತೇಳಿ ನಮ್ಮ ಕ್ಲಬ್ನಲ್ಲಿ ಝೂಮ್ ಮೀಟಿಂಗ್ ಮಾಡಿದರೆ ಎಷ್ಟು ಅದು ಯಶಸ್ವಿ ಆಗ್ತದೆ. ಆದರೂ ಕೂಡ ನಾವು ಕಡಿಮೆ ಸಂಖ್ಯೆಯಲ್ಲಿರೋರು ನಾವು ಫಿಸಿಕಲ್ ಮೀಟಿಂಗನ್ನೇ ಮಾಡ್ತಾ ಇದ್ದೇವೆ. ಈಗಾಗಲೇ ಕ್ಲಬ್ ಎಸ್ ನಡೆಸುವಾಗ ನಾವು ಗವರ್ನರ್ ಅವರ ಗಮನಕ್ಕೆ ಅದನ್ನು ತಂದಿದ್ದೇವೆ. ಹಾಗೆ ನಮ್ಮ ಎಲ್ಲ ಮಾಹಿತಿಗಳನ್ನು ಅವರಿಗೆ ನೀಡಿದ್ದೇವೆ. ಇವತ್ತು ಈ ಒಂದು ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿಯ ಸಂದರ್ಭದಲ್ಲಿ ಬಹಳ ಆಸಕ್ತಿಯಿಂದ, ಯಾಕಂದರೆ ಬಹಳ ಪ್ರೀತಿಯಿಂದ ಮೊನ್ನೆ ಇದರ ಹಿಂದಿನ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ದಾರೆ. ಅವರನ್ನು ನಾವು ಕೇಳಿಕೊಂಡಾಗ ನವೆಂಬರ್ 1ನೇ ತಾರೀಕಿಗೆ ನಮಗೆ ಆದಷ್ಟು ಬೇಗ ಕಾಣ್ತದೆ. ನಮ್ಮ ಡಿಸ್ಟ್ರಿಕ್ನಲ್ಲಿ ಇದು ಸೆಕೆಂಡ್ ಪ್ರೋಗ್ರಾಮ್ ಅಂತ ಕಾಣ್ತದೆ. ಗುಣಿಗೊಪ್ಪರು ಫಸ್ಟ್ ಆಯ್ತು ಕಾಣ್ತದೆ. ಇದೊಂದು ಕಾರ್ಯಕ್ರಮ. ಇದಕ್ಕೆ ಇವತ್ತು ಅವರು ತಪ್ತ ಸಮಯಕ್ಕೆ ಬಂದಿದ್ದಾರೆ. ರೊಟೇರಿಯನ್ ಮೇಜರ್ ಡೋನರ್ ರಂಗನಾಥ್ ಭಟ್ ಇವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಯವರಂಥ ರೊಟೇರಿಯನ್ ವಿಕ್ರಮ್ ದತ್ತರ್ ಅವರು ಹೂ ನೀಡಿ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿದೆ. ಅವರ್ ಡಿಸ್ಟ್ರಿಕ್ಟ್ ಆ್ಯಂಡ್ ರಜನಿ ಮ್ಯಾಮ್, ರೊಟೇರಿಯನ್ ರಜನಿ, ಸಾರಿ, ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಾನು ನಮ್ಮ ಕ್ಲಬ್ಬಿನ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮ ರೂಪಾ ಶೆಟ್ಟಿಯವರು, ರೊಟೇರಿಯನ್ ರೂಪಾ ಶೆಟ್ಟಿಯವರು ಹೂ ನೀಡಿ ಗೌರವಿಸಬೇಕಂತ ಕೇಳ್ತೇವೆ. ಸಂತೋಷ ಏನು ಅಂತ ಹೇಳಿದರೆ, ಬರುವ ವರ್ಷಕ್ಕೆ
ಯಾವುದು 2021ಕ್ಕೆ ನಮ್ಮ ರೂಪಾ ಶೆಟ್ಟಿಯವರು ಇವತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ 22ಕ್ಕೆ ಹೌದು 22ಕ್ಕೆ ಅಧ್ಯಕ್ಷೆಯಾಗಿ, ಹಾಗೆ 22-22ಕ್ಕೆ 22-23ಕ್ಕೆ ಇವರು ನಮ್ಮ ರೊಟೇರಿಯನ್ ವಿನಾಯಕ್ ಕುಮಾರ್ ಬಗಂಬಿಲ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಅವರಿಗೆ ಕೂಡ ಶುಭವನ್ನು ಕೋರ್ತೇನೆ. ಹಾಗೆ ನಮ್ಮ ಕ್ಲಬ್ನ GSR ನಮ್ಮ ಮೆಂಟರ್ ಅವ್ರು ಕೇಳೋದುಂಟು, ಹೇಗೆ ಡಿನ್ನರ್ ಮೀಟ್ ಎಲ್ಲ ನಡೀತಾ ಉಂಟಾ ಅಂತ ಯಾವಾಗಲೂ ಫೋನ್ ಮಾಡಿದರೆ ಅವ್ರಿಗೆ ಅದೇ ಚಿಂತೆ, ದೇರ್ಲಗಟ್ಟೆ ಕ್ಲಬ್ ನಡೀತಾ ಉಂಟಾ ಇಲ್ವಾ ಅಂತೇಳಿ. ಹಾಗಾಗಿ ಇವತ್ತು ನಮ್ಮೊಂದಿಗಿದ್ದಾರೆ. ಯಾವಾಗಲೂ ನಮಗೆ ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ಕೊಡ್ತಾ ಈ ಕ್ಲಬ್ಬನ್ನು ನಡೆಸ್ತಿರುವಂತಹ ಮೇಜರ್ ಡೋನರ್ PDG MPHR ರೊಟೇರಿಯನ್ ದೇವದಾಸ್ ರೈ ಅವರು ಅವರನ್ನು ನಮ್ಮ ಕ್ಲಬ್ಬಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕ್ಲಬ್ಬಿಗೆ ಉಸ್ತುವಾರಿ ಅಂದರೆ ಅಸಿಸ್ಟೆಂಟ್ ಗವರ್ನರ್ ಆಗಿ ಬಂದಂಥವರು ರೊಟೇರಿಯನ್ನ ಗೋಪಾಲಕೃಷ್ಣ ಶೆಟ್ಟಿ ಅವರು. ಅವರಿಗೆ ನಮ್ಮ ಕ್ಲಬ್ಬಿನ ಪರವಾಗಿ ಆತ್ಮೀಯವಾದಂಥ ಸ್ವಾಗತ. ಅವರಿಗೆ ರೊಟೇರಿಯನ್ನ ಬಾಬು ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು. ಅವರ ಬಗ್ಗೆ ಹೇಳಬೇಕಾಗಿಲ್ಲ, ಯಾವಾಗಲೂ ಹೇಳೋದುಂಟು, ನಮ್ಮ ದೇರ್ಲಗಟ್ಟೆ ರೋಟರಿಗೆ ಒಂದು ಬೆನ್ನೆಲುಬಿದ್ದಂತೆ ಅವರು, ಬ್ಯಾಕ್ ಬೋನ್. PHF ರೊಟೇರಿಯನ್ KR ಶೆಟ್ಟಿ ಅವರು ಏನು ಎಷ್ಟು ಅಂತೇಳಿ ನಾವು ಎಷ್ಟು ಹೊಗಳಿದ್ರು ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ, ಎಕ್ಸಗರೇಷನ್ ಏನಲ್ಲ. ಅವರು ಅದನ್ನು ಮಾಡಿ ತೋರಿಸಿದವರು. ಸಮಾಜ ಸೇವೆ ಅಂತ ಹೇಳಿದರೆ ಅವರು ನೆನೆಸಿದಲ್ಲಲ್ಲಿದ್ದಾರೆ. ನಿನ್ನೆ ತಾನೇ ಇಬ್ಬರಿಗೆ ನಮ್ಮಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಅವರ ಮನೆಗೆ ಹೋಗಿ ಅವರನ್ನು ಆನರ್ ಮಾಡಿ ಬಂದಿದ್ದಾರೆ. ತಾನು ಪ್ರಶಸ್ತಿ ಪಡೆದಲ್ಲದೆ ಇನ್ನೊಬ್ಬರ ಮಧ್ಯೆ ಕೂಡ ಆ ರೀತಿಯ ಮನಸ್ಸಿರೋರು ಬಹಳ ಕಡಿಮೆ. ಪ್ರಾಂಜಲ ಮನಸ್ಸಿನಿಂದ ಮಾಡುವಂಥ ಕಾರ್ಯ ಖಂಡಿತ ಭಗವಂತ ಅನುಗ್ರಹಿಸುವಂಥದ್ದು. ಶ್ರೀ KR ಶೆಟ್ಟಿ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಕೂಡ. ಅವರಿಗೆ ನಾನು ಕ್ಲಬ್ನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಅವರಿಗೆ ವಿಕ್ರಮ್ ದತ್ತರವರು ಹೂವನ್ನು ನೀಡಿ ಸ್ವಾಗತಿಸಬೇಕು. ವಿಕ್ರಮ್ ದತ್ತರವರು ಅಂದರೆ ರೋಟ್ರಿ ಅಂದರೆ ವಿಕ್ರಮ್ ದತ್ತ. ಯಾಕೆ ಈ ರೋಟರಿ ಕ್ಲಬ್ಗಳಲ್ಲಿ ಅತ್ಯುನ್ನತ ಹುದ್ದೆ ಅಂದರೆ ನಾನು ಭಾವಿಸಿದ್ದು ನಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇದು ಡಿಸ್ಟ್ರಿಕ್ಟ್ ಗವರ್ನರ್, ಮತ್ತು ಅದರ ನಂತರ ಇವರು ಕೌನ್ಸಿಲರ್ ಆಗಿದ್ದಾರೆ. ಹೌದು, ಕೌನ್ಸಿಲರ್ ಆಗಿದ್ದಾರೆ. ಆ ಡಿಸ್ಟ್ರಿಕ್ಟ್ ಗವರ್ನರ್ಗೆ ಈ ಸಣ್ಣ ಕ್ಲಬ್ಬಿನಿಂದ ಒಬ್ಬರು ಹೋಗಿದ್ದಾರೆ ಅಂದರೆ ಅದು ವಿಕ್ರಮ ದತ್ತ. ಕಳೆದ ವರ್ಷ ಒಂದು ಸರಿಯಾದ ಪ್ರತಿಸ್ಪರ್ಧಿಯಾಗಿ ಆಯ್ಕೆಯಾಗುವ ಸ್ವಲ್ಪದರಲ್ಲಿ ಅವರಿಗೆ ಅವಕಾಶ ತಪ್ಪಿದೆ. ಆದರೆ ನಾವು ಗುರುತಿಸಿಕೊಂಡಿದ್ದೇವೆ, ದೇರ್ಲಗಟ್ಟೆ ಕ್ಲಬ್ನಲ್ಲಿ ಕೂಡ ಒಂದು ಗವರ್ನರ್ಗೆ ಸೂಕ್ತವಾದಂಥ ಒಬ್ಬರು ಅಭ್ಯರ್ಥಿ ಇದ್ದಾರೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅಭಿನಂದನೆಗಳು ಅವರಿಗೆ ಕೂಡ. ಅವರೀಗ ಡಿಸ್ಟ್ರಿಕ್ಟ್ನ ಕಾರ್ಯದರ್ಶಿಯಾಗಿದ್ದಾರೆ. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನನ್ನ ಎಲ್ಲ ರೊಟೇರಿಯನ್ ಫ್ರೆಂಡ್ಸ್, ಆನೆಟ್ಸ್, ಜೋನ್ಸ್, ಇವರಿಗೆಲ್ಲ ಪ್ರೀತಿಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಹಾಗೆ ಈ ಸಂಸ್ಥೆಯ ಶಿಕ್ಷಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲಾ ಗವರ್ನರಿಗೆ ಕೂಡ ಒಂದು ಸಂತೋಷವನ್ನು ತಂದುಕೊಡುವಂಥ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಾ. ಆದ್ದರಿಂದ ನಿಮಗೆ ಕೂಡ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ನಾನು ಭಾವಿಸಿದ್ದೆ ಇವತ್ತು ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಹಳ ಬ್ಯುಸಿಯಾಗಿರ್ತಾರೆ, ಬೆಳಗಿನ ಮೆಸೇಜ್ ಮಾಡ್ತಾರೆ, ಬರಲಿಕ್ಕೆ ಆಗ್ತದಿಲ್ಲ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಅವರಿಗೆ ಅನಿವಾರ್ಯವಾಗಿ ಬರಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ರೋಟ್ರಿ ಅಂತ ಹೇಳುವಾಗ ಬಹಳ ವರ್ಷದಿಂದ ತಪ್ಪಿಸಿಕೊಂಡಂಥವರು ಕಳೆದ ವರ್ಷ ಇಡೀ ಒಂದು ವರ್ಷ ಯಶಸ್ವಿಯಾಗಿ ಆ ಪ್ರೆಸಿಡೆಂಟ್ ಅಂದರೆ ಏನು ಎಂಬುದನ್ನು ತೋರಿಸಿಕೊಟ್ಟವರು ನಮ್ಮ ಪ್ರೊಫೆಸರ್ ರವಿಶಂಕರ್ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲೇ ಪ್ರೊಫೆಸರ್ ಆಗಿದ್ದುಕೊಂಡು ಈ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದುಕೊಂಡು ಇಂಗ್ಲೀಷಿನ ಮಾಸ್ ಆಫ್ ಸೆರೆಮನಿ ಈ ಕಾರ್ಯಕ್ರಮವನ್ನು ಆ ರೋಟರಿಯಲ್ಲಿ ಕೂಡ ಅದರ ಟೇಸ್ಟನ್ನು ತೋರಿಸಿದ್ದಾರೆ. ಆದ್ದರಿಂದ ಅಂತಹ ಮೇಧಾವಿ ವ್ಯಕ್ತಿಗೆ ನಾನು ಕೈ ಮುಗಿದು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೇನೆ. ನಮ್ಮ JP ರೈ ಕಾರ್ಯದರ್ಶಿಯವರು ಅನಿವಾರ್ಯ ಕಾರಣದಿಂದ ಅವರು ತೆರಳಿದ್ದಾರೆ. ಬೆಳಗ್ಗೆ ಸಹಕಾರವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆ. ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ಈ ಅಭಿನಂದನೆಗಳನ್ನು ಸಲ್ಲಿಸ್ತಾ. Thank you, sir. I too welcome you. On behalf of Rotarian JP Rai sir, I request Treasurer Rotarian Vikram sir to read out the annual secretary report. ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯರೇ, ಇವತ್ತಿಗೆ ರೋಟರಿ ಕ್ಲಬ್ ದೇರ್ಲಕಟ್ಟೆ ಅಂದರೆ 3181
ನಮ್ಮ ಈ ರೋಟ್ರಿ ಇಯರ್ಗೆ 4 ತಿಂಗಳು ಕಂಪ್ಲೀಟ್ ಆಯಿತು. ಅಕ್ಟೋಬರ್ 31ಕ್ಕೆ 4ನೇ ತಿಂಗಳು, ಈ 5ನೇ ತಿಂಗಳಿಗೆ ನಾವು ಕಾಲಿಡ್ತಾ ಇದ್ದೇವೆ. ಈ 4 ತಿಂಗಳಲ್ಲಿ ಸಾಧಾರಣವಾಗಿ 12 ಕ್ಲಬ್ ಮೀಟಿಂಗ್ಗಳು ನಡೆದಿದ್ದು, ಅದರಲ್ಲಿ 4 ಕ್ಲಬ್ ಮೀಟಿಂಗ್ ಡಿನ್ನರ್ ಮೀಟ್ ಆಗಿ ನಾವು ಆಚರಿಸಿದ್ದೇವೆ. ಬೇರೆ ಬೇರೆ ಆಟಿಡೊಂಜಿ ಕೂಟ, ಅದೇ ರೀತಿ ಶಿಕ್ಷಕರ ದಿನಾಚರಣೆ, ಈ ರೀತಿ 4 ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇನ್ನು ಕಮ್ಯುನಿಟಿ ಪ್ರಾಜೆಕ್ಟ್ನ ಅಂಗವಾಗಿ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಆದ ನನ್ನ ನೆಲ ನಮ್ಮ ನೆಲ ನನ್ನ ಗಿಡ, ಇದರ ಒಂದು ಕಾರ್ಯಕ್ರಮದಲ್ಲಿ ಒಂದು 6 ಕಾರ್ಯಕ್ರಮಗಳನ್ನು ನಮ್ಮ ಈ ಕೋಟೆಕಾರು ದೇರ್ಲಕಟ್ಟೆ ಆಸುಪಾಸಿನಲ್ಲಿ ಮಾಡಿದ್ದು. ಅದರಲ್ಲಿ ನಾಗವನ ಒಂದು ಅತ್ಯಂತ ಮಹತ್ವಾಕಾಂಕ್ಷಿಯಾದ ಒಂದು ಪ್ರಾಜೆಕ್ಟ್. ಅದರಲ್ಲಿ ಸಾಧಾರಣ 150 ಗಿಡ ಮತ್ತು ಪಬ್ಲಿಕ್ ಇಮೇಜ್ಗೋಸ್ಕರ ಅಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದೇವೆ. ಸೊ ಈ ಎಂಟೈರ್ ಪ್ರಾಜೆಕ್ಟಿಗೆ ಸಾಧಾರಣ ಒಂದು 40,000 ಖರ್ಚಾಗಿದ್ದು, ರೋಟ್ರಿ ಕ್ಲಬ್ ದೇರ್ಲಕಟ್ಟೆ, ಅಲ್ಲಿಯ RCC ಹಾಗೂ ನಮ್ಮ ಫಾರೆಸ್ಟ್ ಆಫೀಸರ್ RF ಶ್ರೀಧರ್ ಅವರೊಂದು ನೇತೃತ್ವದಲ್ಲಿ ಬಹಳಷ್ಟು ಒಂದು ಮುತುವರ್ಜಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಅಲ್ಲದೆ ವೊಕೇಶ್ನಲ್ ಅವಾರ್ಡ್, ಒಂದು ರೋಟ್ರಿ ಸೇವಾಶ್ರೀ ಪ್ರಶಸ್ತಿ, 2 ಟೀಚರನ್ನು ಗೌರವಿಸಿದ್ದೇವೆ. ರೋಟ್ರಿ ವಾರಿಯರ್ಸ್ ಅವರಿಗೆ ಒಂದು ಸನ್ಮಾನವನ್ನು ಮಾಡಿದ್ದೇವೆ. ಮತ್ತು ನಮ್ಮ ಈ ಮಕ್ಕಳು ರೋಟ್ರಿ ಕುಟುಂಬದಲ್ಲಿರುವ ಮೆರಿಟೋರಿಯಸ್ ಸ್ಟೂಡೆಂಟ್ ಅವರನ್ನು ಕೂಡ ನಾವು ಗೌರವಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ರೆಗ್ಯುಲರ್ ಆಗಿ 4 ತಿಂಗಳಿನಲ್ಲಿ ಒಂದು ಸಾಧಾರಣ ಒಂದು 7 ಎಡಿಷನ್ ರೋಟ್ರಿ ಬುಲೆಟಿನ್, ನಮ್ಮ ನ್ಯೂ ಹರೈಸನ್ ಎಂಬ ಹೆಸರಿನ ಬುಲೆಟಿನ್ ಕೂಡ ನಾವರನ್ನು ಮಾಡಿದ್ದೇವೆ. ಅದು ಅಲ್ಲದೆ ಇವತ್ತು ತಾನೇ ಬೆಳಿಗ್ಗೆ ಒಂದು ಕೃತಕ ಕಾಲನ್ನು ಕೊಡುವ ಕಾರ್ಯಕ್ರಮ, ಸಸಿ ನೆಡುವ ಕಾರ್ಯಕ್ರಮ ಮತ್ತು ವೈದ್ಯಕೀಯ ಶಿಬಿರ ಕಾರ್ಯಕ್ರಮವನ್ನು ವೈದ್ಯನಾಥ್ ನಗರದಲ್ಲಿ ನಾವು ಭಾಳ ಯಶಸ್ವಿಯಾಗಿ ಈಗ ನಡೆಯುತ್ತಾ ಉಂಟು. ಆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಒಟ್ಟಾರೆ ಈ 4 ತಿಂಗಳಿನಲ್ಲಿ ರೋಟರಿ ಕ್ಲಬ್ ದೇರ್ಲಕಟ್ಟೆ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಿ ಎಲ್ಲರೂ ಈ ಒಂದು ವಲಯದಲ್ಲಿ ಅತ್ಯಂತ ಹೆಮ್ಮೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಮುಖ್ಯವಾಗಿ ಕಾರಣ ಅಂದರೆ ಪಬ್ಲಿಕ್ ಇಮೇಜ್ ಆಗಬೇಕು ಅಂತಂದರೆ ಈ ಕಾರ್ಯಕ್ರಮಗಳೆಲ್ಲ ಪ್ರಸಾರ ಆಗಬೇಕು. ಸೊ ರೊಟೇರಿಯನ್ ಕೆ ರವೀಂದ್ರ ಶೆಟ್ಟಿ ನೇತೃತ್ವದಲ್ಲಿ ಅಬ್ಬಕ್ಕ TV, ಹೊಸ ಕುರಲ್ TV ನಿರಂತರವಾಗಿ ರೋಟರಿ ಕ್ಲಬ್ ದೇರ್ಲಕಟ್ಟೆ ಎಲ್ಲ ಕಾರ್ಯಕ್ರಮವನ್ನು ಈ ವಲಯದಲ್ಲಿ ಬಿತ್ತರಿಸಿ ರೋಟ್ರಿಯ ಒಂದು ಇಮೇಜನ್ನು ಒಂದು ಮೇಲಕ್ಕೆತ್ತುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ನಾವು ರೊಟೇರಿಯನ್ ಕೆ ರವೀಂದ್ರ ಶೆಟ್ಟಿ ಅವರಿಗೆ ಅಭಿನಂದನೆಯನ್ನು ಕೋರುತ್ತಾ ಈ ಒಂದು 120 ದಿವಸದ ಒಂದು ಸಣ್ಣ ಕಾರ್ಯಕ್ರಮದ ವಿವರವನ್ನು ನಿಮ್ಮ ಮುಂದಿಡಲು ಬಹಳ ಸಂತೋಷವನ್ನು ಪಡಿತೇನೆ. ಅವಕಾಶಕ್ಕೆ ಅಧ್ಯಕ್ಷರಿಗೆ ವಂದಿಸುತ್ತಾ ಹಾಗೂ ಮುಖ್ಯವಾಗಿ ರೊಟೇರಿಯನ್ JP ರೈ ಅವರ ಗೈರು ಹಾಜರಿನಲ್ಲಿ ಅವರು ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ಮುನ್ನಡೆಸಬೇಕಂದ್ರೆ. ಯಾಕಂದರೆ ಪ್ರತಿಯೊಬ್ಬರಿಗೆ ಕಾಲ್ ಮಾಡಬೇಕು, ಪ್ರತಿಯೊಬ್ಬರಿಗೆ ಇನ್ಫಾರ್ಮ್ ಮಾಡಬೇಕು, ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಬೇಕು. ಇಂಥ ಒಂದು ಕಠಿಣವಾದ ಕಾರ್ಯಕ್ರಮ ನಮ್ಮ ಕಾರ್ಯದರ್ಶಿಯವರು ಮಾಡಿದ್ದಾರೆ. ಅವರಿಗೆ ಮುಖ್ಯವಾಗಿ ಎಲ್ಲರ ಪರವಾಗಿ ಅಭಿನಂದನೆ ಕೋರುತ್ತಾ kindly hand over the bulletin to our Assistant Governor Gopal Shetty sir. ಎಲ್ರಿಗೂ ಶುಭ ಮುಂಜಾನೆ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬಹಳ ಉತ್ತಮವಾದ ಮುಖವರ್ಣಿಕೆಯೊಂದಿಗೆ ಬಿಡುಗಡೆಗೊಂಡಂತಹ ಕ್ಲಬ್ ಬುಲೆಟಿನ್ ನ್ಯೂ ಹೊರೈಸನ್ಸ್, ಬಹಳ ಸುಂದರವಾದ ಚಿತ್ರ, ತುಂಬ ಇನ್ಫಾರ್ಮೇಷನ್ ಇರುವಂತಹ ಈ ಒಂದು ಕ್ಲಬ್ ಬುಲೆಟಿನನ್ನು ಬಹಳ ಸುಂದರವಾಗಿ ರೂಪುರೇಖೆ ಮಾಡಿದಂತಹ ಎಡಿಟರ್ ಅನಿತಾ ರವಿಶಂಕರ್ ಅವರಿಗೆ ನಾನು ನನ್ನ ವೈಯಕ್ತಿಕ ನೆಲೆಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಇವತ್ತು ಬೆಳಿಗ್ಗೆಯಿಂದ ರೋಟರಿ ಕ್ಲಬ್ ದೇರ್ಲಕಟ್ಟೆಗೆ ಗವರ್ನರ್ ಅಧಿಕೃತ ಭೇಟಿ ಇರುವ ಸಮಯದಲ್ಲಿ ಬೆಳಗಿಂದ ಬಹಳಷ್ಟು ಕಾರ್ಯಕ್ರಮ, ನೈಸರ್ಗಿಕಕ್ಕೆ ಪೂರಕವಾಗಿರುವಂಥ ಕಾರ್ಯಕ್ರಮ, ಗಿಡ ನೆಡುವಂಥದ್ದು, ಆರೋಗ್ಯಕ್ಕೆ ಪೂರಕವಾಗಿರುವಂಥ ಕಾರ್ಯಕ್ರಮ, ಮಾಹಿತಿ ಶಿಬಿರ, ಆರೋಗ್ಯ ಶಿಬಿರ, ಅದೇ ರೀತಿ ಕೃತಕ ಕಾಲು ಕೊಡುವಂಥ ಕಾರ್ಯಕ್ರಮ, ಇಂತಹ ಬಹಳಷ್ಟು ಕಾರ್ಯಕ್ರಮ. ಹಾಗೆ ಇಲ್ಲಿ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಸಹಯೋಗದೊಂದಿಗೆ ಕನ್ನಡ ರಾಜ್ಯೋತ್ಸವ ಬಹಳ ವಿನೂತನ ಶೈಲಿಯಲ್ಲಿ ರೂಪುಗೊಂಡಿದೆ. ಇಂಥ
ಬಹಳಷ್ಟು ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಹ ರೋಟರಿ ಕ್ಲಬ್ ದೇರ್ಲಕಟ್ಟೆಯ ಅಧ್ಯಕ್ಷರು, ಕಾರ್ಯದರ್ಶಿಯರು ಮತ್ತು ಎಲ್ಲ ಕುಟುಂಬ ಸದಸ್ಯರಿಗೆ ನನ್ನ ಹೃದಯಾಂತರಾಳದ ಅಭಿನಂದನೆ ಸಲ್ಲಿಸ್ತಾ, ಇನ್ನು ಮುಂದೆಯೂ ರೋಟರಿ ಕ್ಲಬ್ ದೇರ್ಲಕಟ್ಟೆ ನಿರಂತರವಾಗಿ ಕಾರ್ಯಕ್ರಮ ಇನ್ನಷ್ಟು ಚಂದವಾಗಿ ಮೂಡಿಬರಲಿ ಅಂತ ಹೇಳ್ತಾ, ರಂದು ಪ್ರಾರಂಭವಾದ ಸಂಸ್ಥೆ ಇದು. ಚಾರ್ಟರ್ ಬಂದದ್ದು 2008ರ ಜೂನ್ನಲ್ಲಿ. ಆಗ ಗವರ್ನರ್ ಆಗಿದ್ದರು ರೊಟೇರಿಯನ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಮೇಜರ್ ಡೋನರ್ ನಾಗೇಂದ್ರನ್ ಅವರು. 14ನೇ ವರ್ಷದ ಸಂಭ್ರಮ. ಈ 14 ವರ್ಷದಲ್ಲಿ ಈಗ ಪಿ ಡಿ ಶೆಟ್ಟರು ಹೇಳಿದರು, ಬಹಳಷ್ಟು ಕೆಲಸವನ್ನು ನೀವು ಮಾಡಿದ್ರಿ. ಸಣ್ಣ ಸಂಸ್ಥೆ, ಸ್ಮಾಲ್ ಕ್ಲಬ್ ಇರ್ಬೋದು, ಆದರೆ ಸ್ಮಾಲ್ ಕ್ಲಬ್ಬಿನಲ್ಲಿ ಬಹುಶಃ ಕೆ ರವೀಂದ್ರ ಶೆಟ್ಟರ ಸಮಯದಲ್ಲಿ ಬೆಸ್ಟ್ ಕ್ಲಬ್ ಅವಾರ್ಡ್, ಹಾಗೆ ಜಯಪ್ರಕಾಶ್ JP ರೈ ಸಮಯದ ಅವರು ಅಧ್ಯಕ್ಷರಿದ್ದಾಗಲೂ ಬೆಸ್ಟ್ ಕ್ಲಬ್, ಹಾಗೆ 2 ಸಲ ಬಹುಶಃ ಕಾಣ್ತದೆ, 2 ಸಲ ಬೆಸ್ಟ್ ಕ್ಲಬ್ ಇನ್ ದ ಡಿಸ್ಟ್ರಿಕ್ಟ್. ಬಹುಶಃ ಆಗ 19 ಪ್ರಶಸ್ತಿಗಳು. ಪ್ರತಿ ವರ್ಷ ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು. ಆರ್ ಟಿ ಒಂದು ದಿನ, ಹಾಗೆ ನಮ್ಮ ನೇಷನ್ ಬಿಲ್ಡರ್ ಅವಾರ್ಡ್, ಅದು ಈ ವರ್ಷ ಅಂತೂ ಬಹಳಷ್ಟು 4 ತಿಂಗಳಲ್ಲಿ. ಈಗ ನಮ್ಮ ವಿಕ್ರಮ್ ದತ್ ಅವರ ನೀವು ವರದಿಯಲ್ಲಿ ಕೇಳಿದ್ರಿ, ನಮ್ಮ ಗವರ್ನರ್, ಜಿಲ್ಲಾ ಗವರ್ನರ್ ಅವರ ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಆದ ವನ ಮಹೋತ್ಸವದ ಕಾರ್ಯಕ್ರಮ. ನಮ್ಮ ನೆಲ ನಾಡು ಬಹಳಷ್ಟು ಕೆಲಸ ಮಾಡಿದ್ವಿ. ಇವತ್ತು ಅಂತೂ ಬೆಳಿಗ್ಗೆ ಒಂದು ವೈದ್ಯಕೀಯ ಶಿಬಿರ ಹಾಗೂ ಅದು ಗಿಡ ನೆಡುವ ಕಾರ್ಯಕ್ರಮ, ವನ ಮಹೋತ್ಸವ, ಹಾಗೆ ಈಗ ಕರ್ನಾಟಕ ರಾಜ್ಯೋತ್ಸವದೊಂದು ಕಾರ್ಯಕ್ರಮ. ಸೊ ಈ ಸಂಸ್ಥೆ ಸಣ್ಣದು, ಅದು ಪಿ ಡಿ ಶೆಟ್ಟಿ ಹೇಳಿದ ಹಾಗೆ ಸಂಸ್ಥೆ ಸಣ್ಣದಿದ್ರು ಒಳ್ಳೆಯದು, ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಈ ವರ್ಷ ಇನ್ನೂ ಭಾಳ ಬಹುಶಃ 4 ತಿಂಗಳಾಯ್ತು, 8 ತಿಂಗಳು ಉಳಿದಿವೆ. ನೀವು ಹೀಗೇ ಮುಂದುವರಿದರೆ ಬಹುಶಃ ಈ ವರ್ಷ ಸ್ಮಾಲ್ ಕ್ಲಬ್ಬಿನಲ್ಲಿ ಅದು ಈಗ ಅವಾರ್ಡ್ಸಿದು ಸ್ವಲ್ಪ ವ್ಯವಸ್ಥೆ ಬೇರೆ ಆಗಿದೆ, ಬದಲಾಗಿದೆ, ಆದರೂ ಖಂಡಿತವಾಗಿ ಒನ್ ಆಫ್ ದ ಬೆಸ್ಟ್ ಕ್ಲಬ್ಸ್ ಇನ್ ದ ಡಿಸ್ಟ್ರಿಕ್ಟ್ ಆಗ್ತೀರಿ. ಸೊ ಕೀಪ್ ಅಪ್ ದ ಗುಡ್ ವರ್ಕ್ ಗೋಯಿಂಗ್. ಮತ್ತು ನಾನು ಈ ವರ್ಷ ಜಿಲ್ಲಾ 318ರ ಕೌನ್ಸಿಲರ್, ಸಲಹೆಗಾರ ಆಗಿದ್ದೇನೆ. 3 ಜಿಲ್ಲಾ ಸಮಿತಿಯ ಪರವಾಗಿಯೂ ನಿಮ್ಮ ಸಂಸ್ಥೆಗೆ ನಮ್ಮ ಗವರ್ನರ್ನ ಅಪ್ಪಣೆಯ ಮೇರೆಗೆ ಒಂದು ಅಭಿನಂದನೆಯನ್ನು ಕೊಡಲಿಕ್ಕಿದ್ದೇನೆ. ನಿಮ್ಮದೇ ಸಂಸ್ಥೆಯವರಾದ ರೊಟೇರಿಯನ್ ಪಾಸ್ಟ್ ಪ್ರೆಸಿಡೆಂಟ್ PHF ವಿಕ್ರಮ್ ದತ್ತನವರು ಅತ್ಯದ್ಭುತ ಕೆಲಸ ಮಾಡಿದ್ದಾರೆ ಈ ಜಿಲ್ಲಾ ಕೈಪಿಡಿಯ ವಿಷಯದಲ್ಲಿ, ಡೈರೆಕ್ಟರಿಯ ವಿಷಯದಲ್ಲಿ. ಬಹುಶಃ ನಮ್ಮ ಗವರ್ನರ್ ಇದಕ್ಕೆ ಒಪ್ತಾರೆ. ಸಿಂಗಲ್ ಹ್ಯಾಂಡೆಡ್ಲಿ ಹಿ ಹ್ಯಾಸ್ ಕಂಪೈಲ್ಡ್ ಎ ಬ್ಯೂಟಿಫುಲ್ ಡೈರೆಕ್ಟರಿ. ಸೊ ಅದು ಮೊದಲು ಹೇಳಿದ್ದೇನೆ, ಆದರೆ ಗವರ್ನರ್ನ ಸಮ್ಮುಖದಲ್ಲಿ ಹೇಳುವ ಅಂತ ಹೇಳಿ, ಕಂಗ್ರ್ಯಾಚುಲೇಷನ್ಸ್ ಫಾರ್ ದ ಗುಡ್ ವರ್ಕ್ ಡನ್, ಕೀಪ್ ಅಪ್ ದ ಗುಡ್ ವರ್ಕ್ ಗೋಯಿಂಗ್ ಅಂತ ಹೇಳ್ತಾ. Call upon Rotarian Soumya ma'am to introduce about him. Good afternoon, ladies and gentlemen. I am here to introduce our District Governor, Rotarian Major Donor M. Ranganath Bhatt. Manjeshwar Ranganath Bhatt is a mechanical engineer and an alumnus of NITK Suratkar. After a brief stint in industry, he joined his family business of motor freight transportation. Now he is in tire retailing, computerized wheel alignment and allied services in Mangalore under the name of Rohit Auto Care. He is one of the first to introduce computerized wheel alignment during the year 1988 in Mangalore. He has been an insurance survivor and loss assessor for the insurance companies and a valuer for banks and financial institutions. Ranga, as is popularly known as, joined Rotary in the year 1989 and is the second generation Rotarian. He was the president for the Interact Club of Kendra High School, Maine during the year 1973-74. He was president of Rotary Club Mangalore North during 1997-98 and assistant governor during 2000-2001. He has served in various capacities in Rotary Club and district levels too. Ranga is a major donor to the Rotary Foundation. Ranganath Bhatt was honorary secretary of Kendra High School Association, a 129 years old organization which owns and manages 14 educational institutions from kindergarten to engineering levels and has over 11,000 students. Philanthropy is his second nature. Ranganath Bhatt is married to Rajni. Rajni was president of Inner Wheel Club of Mangalore North and she is a Rotarian too. She is an artist and a painter. They have 2 children, son Rohit, who after a 7-year stint at L&T joined his father's business and is married to Deepti. Daughter Rohini studying in pre-university and a grandson Vihan. Widely travelled, Ranganath Bhatt is an avid photographer and rides the bicycle to keep himself fit. Welcome you, sir. ಮೊದಲು ನಾನು ಏನು ಹೇಳಿದೆ ಅಂದರೆ, ಇವತ್ತು ಬೆಳಗ್ಗೆ ನಮ್ಮ ರವೀಂದ್ರ ಶೆಟ್ಟಿಯವರು ಕೂಡ ಹೇಳಿದರು, PD ಶೆಟ್ಟಿಯವರು ಕೂಡ ಹೇಳಿದರು, ನಿಮ್ಮ ಸಂಖ್ಯೆ ಸಣ್ಣದಾದರೂ ಕೂಡ ನಿಮ್ಮ ಕೀರ್ತಿ ದೊಡ್ಡದು. ಹೌದು,
ಅಲ್ಲ ಮೂರ್ತಿ ಅಲ್ಲ, ಇವತ್ತು ಸಂಖ್ಯೆ ಚಿಕ್ಕದಾದರೂ ಕೂಡ ಮೂರ್ತಿ ಚಿಕ್ಕದು ನಂದು. Because that is absolutely true. Because the way this club is performing is absolutely real good. That is what I was telling our AG. It is on high octane. Absolutely fantastic. The four pillars on which the very, very strong Adipai and Heltaralla, ನಮ್ಮ charter members, Professor Ravi Shankar, JP Rai, and Dr. Ananthan, and Rotarian Babu, who I met first in the morning. We came together to the venue. I really enjoyed the morning's program. The first Rotarian that I heard in this Deralkatte club was a person I heard. It was about more than 25 years ago. It was at a program in the Corporation Bank. I don't remember who came, whether it was the president or the finance minister, but I clearly remember the MC of the program, that was Professor Ravi Shankar. That was great, and ever since I thought this might not be a handsome man, because handsome people don't have good voices, but this person has both. He is handsome as well as a good voice. And once there was in Canara High School, Urva, there was a program to train all the people. You know what happens is, I was in charge of TRF, and Rajendra Prakash Kalbai was addressing. And usually at these functions, what happens is the Rotarians, the new Rotarians, ask frivolous questions. And there I saw Dr. Ananthan, and when he asked some questions, I thought this Rotarian must be a very, very experienced Rotarian, and it turned out to be so. I remember you, Dr. Ananthan, there at Canara High School, Urva, long ago. And the way I hear about you, the way you serve, even if you are not a Rotarian, you are a Rotarian in heart. You are a Rotarian, so we are very, very proud of you. And Deralkatte, last 4 or 5 years, there are some events that clubs don't want to really host. One of them is the sports. The second is the cultural competitions, because it is very, 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 very hard to hold them, because the people don't give their entries, and at the last moment they come and say that we want to give entries, and it is a hassle, always a hassle. And when it comes to judging also, they say that we are not satisfied with the judging. But Deralkatte Club has done it 3 or 4 times in a row, and I would like to congratulate today Deralkatte for doing such a wonderful job in 2 and 3. Now I say that this is not a small club, but this is a real big club in heart. You know, when I was in school, I had to attend a NCC camp, and in that NCC camp, some Havaldar or somebody, they came, who wants to be a sentry? And I said, okay, I want to be a sentry. And the sentry duty was that you had to go and stand off near the gate at night till morning. Yeah, and we had to stay awake, and when somebody came there, we had to say, who goes there? And at 12 o'clock, these officers, they come in, and we ask, there are about a couple of us who were there, and we ask, who goes there? And he says, Chubbe, tera baap. I am saying that because at the conference of Rohinath, I remember JP Rai staying there all the 3 days near the gate. And that is called commitment. This is commitment personified. JP is personified. Laksha, I want you to tell this to your dad. You are doing a great job here. And what can I say about Ravindra Shetty? He is a great person, the person who, even though he has not been a charter member of this club, he has been supporting the club, and he has taken the mantle of presidentship 2 times. Wonderful, wonderful support to Deralkatte. Wonderful. I am very, very happy that this club is performing very well. What can I say about Vikram Datta? If Vikram Datta were not there,
my governorship wouldn't have happened so smoothly. You know something? In spite of COVID, every president in the district is working maybe at 200% efficiency. Meetings might not be happening, but activities are happening. The counters on the RI website is going so fast then that maybe at the end of year we might be at number 1. That is Vikram Datta. Thank you Vikram for being with me always, and like our past governor Devdas Rai said, he single-handedly brought out the directory. And you know something, he has got a good heart. That is very important in being a Rotarian, and that is one person that we all have to emulate. Thank you, sir. Thank you very much. Rotary opens opportunities. That is the theme for this year. And ಯಾವ ಕಾಲದಲ್ಲಿ ಅವರು ಈ ನಮ್ಮ ಹಾಲ್ಗರ್ ಕೆನಕ್ ಯಾವ ಕಾಲದಲ್ಲಿ ಡಿಸೈಡ್ ಮಾಡಿದ್ರ ಇದು ರೋಟರಿ ಓಪನ್ಸ್ ಆಪರ್ಚುನಿಟೀಸ್ ಎಂದು ಒಂದು ಧ್ಯೇಯವಾಕ್ಯ ಕೊಡಬೇಕೆಂದು? ಯಾಕಂದರೆ this is the time that we have to give opportunities to many, because so many people have lost their jobs, so many people are homeless, and that is when we have to give them opportunities to give them a job, give them food, and Rotarians are doing just that. And TRF 38 ಜಿಲ್ಲೆಗಳಿವೆ, ಇಡೀ ನಮ್ಮ ಭಾರತ ದೇಶದಲ್ಲಿ 38 ಜಿಲ್ಲೆಗಳಿವೆ. To every district, Rotary Foundation has given a disaster grant of $25,000, and $25,000 is about 18 lakhs, and totally it works out to 71.25 crores. Not only that, TRF has also sanctioned global grants worth hundreds of crores within 7 days, and that too one grant they sanctioned within 24 hours. That is TRF. That is why I request all of you, that is why I say that I have changed my vocation to corporate begging. I am not begging for myself, but this is for TRF, because TRF is doing exemplary work in all over the world. It is not only related to COVID, it is related to mother and child, it is related to medical facilities, it is related to giving a shelter for anybody, it is related to our district project, tree planting, that is our Namma Nela Nanna Gida. It's about making this place a better world. It's about doing good in this world. That is TRF, and it is our bounden duty to support the TRF. We had our polio day celebrations on the 24th October, and like I said, every club had an activity. Every club had an activity, and that was our final hurdle. That is the final hurdle. It says we are so close to eliminating polio from this world. There are about less than 120 cases in Pakistan and Afghanistan. And why do we have to contribute to the polio fund? The logic is very, very simple. When there was polio in India, Europe, we did not have polio. Japan, we did not have polio. Many countries who did not have polio contributed for India. So now it is our duty to contribute to the polio fund so that we are all polio free. And mind you, if the experts say that if the polio effort from Rotary stops, then there are cases that we might have another 2 lakh cases of polio per year in the world. Our district projects are tree planting and education, that is we connected to winds. Then we have environment and water. And I had an opportunity to visit one of the openings of the hall where the country's think tank was there, the think tank, and they were talking on the similar lines of these 4 priority areas where we have to make effort to do that.
and I think that we are on the right lines. Ladies and gentlemen, Rotary is not just a service organization. The experts say that it is an organization of members. It is a member organization which does a lot of social work. So unless we have members, Rotary will not be able to do so much work. And we have the four priority areas of enhancing our image, where we'll have to increase our reach. For that, we need really members. So it is a ardent effort, appeal from me that you should add members. Today I'm very, very happy because the members of your club are proactive also. Never did I think that Rotarian Rupa Shetty would come to become the president of the club next year. Thank you, ma'am. That's a very, very bold step you have taken. That's a very, very bold step. And I'm so happy. And I assure you that of all the 12 presidents that have been the presidents of this club, you will be the best president. And I'm also thankful to Vinay, who has agreed to become the president after Rotarian Rupa Shetty. That's a great thing that has happened today. Mind you, we are talking about gender diversity in Rotary, and 3181 has only 9% of the 3,400 members, only 9% are women. And like I always say, women, they are the people who run households. They are the people who actually run families. They are the one who can do organizations better. And if more women come into Rotary, Rotary will be a better organization. I will tell you that. And I request Deral Katte to induct more women into Rotary. Yesterday there was a president that I was talking to. He is a president, Rotarian P.D. Shetty said he was immediately after 6 months he became the president of Deral Katte. Similarly, this president also had become the president after 2 years. And he was saying, after becoming the president, I realized the power of Rotary. And he says, last week he went to Morbi. Morbi, he is into construction and he wanted to talk to some people about tiles. And since he had some spare time, he took out, you don't need a directory to go through now. You just have to open the Rotary India website and you put Morbi in it and you get a list of all the Rotarians, the number of clubs in Morbi, and whatever information is there in your smartphone. And he casually telephoned a president of a club who said, you have to visit me. And he took him to his place, showed him his place, and asked him, why did you come to Morbi? He said, I came for tiles. And he said, I have got a person who can give you the best quality of tiles. And this president got a fantastic deal. What I'm telling you is that Rotary can really make things work for you. And the kind of people that you can really talk to, and the kind of things that you can get done. When I joined Rotary, when I became the secretary of my home club, the governor was R. Guru. He is the boss of cycle brand Agarbattis. Cycle brand Agarbattis. If I were not in Rotary, it would have been impossible to go and talk to him. But he calls me now, and since so many years we are on contact. That is the kind of contacts you can have in Rotary. Ladies and gentlemen, I am not going to talk much, and I am going to invite you for the TRF seminar that is going to be held on the 25th. It is going to be a hybrid seminar. It will be on Zoom as well as in Maya International. So let's have a great time. Let's connect together. And on 30th April, 1st May and 2nd May, God forbid, let Corona go, we'll have a great district conference. And I want all of you to be there. Let's have a great time. Lot of faculties will be there. 3 days of fun we will have. And thank you very much. And before that,
I would like to compliment one person who is doing a lot of work that I am supposed to do, and that is our Assistant Governor, Gopal Krishna Shetty. Thank you, sir. Thank you, sir. And one more person who just walked into the auditorium, Rotarian Purushottam Anchan. He is our zonal lieutenant. Thank you very much. And again, congratulating Laksha Rai for a great emceeing. Thank you very much. Take care. I loved this morning's program. Wonderful. Thank you. This is what, see, in life you need guides. If guides are not there, you err. That is why our district councillor is there to correct me. Thank you, sir, for correcting me. I am sorry for not forgetting to. No, I'm forgetting to recognize Sita Lakshmi for the invocation, and Mrs. Soumya Shetty for introducing me to all of you. Ann Sapna, wife of Rotarian Girish Alva, celebrated his birthday on 21st October. Rotarian K.R. Shetty celebrated his birthday on 22nd October. Marriage anniversary wishes. Rotarian Sita Lakshmi and Mr. Jayant celebrated their anniversary on 15th October. I request everyone who has celebrated their birthday to come forward to the dais and cut the cake. ವಿದ್ಯಾರತ್ನದ ಪ್ರಾಂಶುಪಾಲರು ದಯವಿಟ್ಟು ವೇದಿಕೆಗೆ ಬಂದು ಅಧ್ಯಕ್ಷರಿಂದ ಒಂದು ಹೂವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಬಹಳಷ್ಟು ಚೆನ್ನಾಗಿ ಮುಂದಾಳತ್ವವನ್ನು ತೋರಿಸಿ ನಮ್ಮ ಕ್ಲಬ್ಬನ್ನು ಹುರಿದುಂಬಿಸಿದ್ದಾರೆ ಅವರು. ಮತ್ತು ಕೊನೆಯಲ್ಲಿ ನೋಡಿ, ಅವರು ಎರಡು ಜನರ ಹೆಸರು ಇಬ್ಬರನ್ನು ಬಿಟ್ಟ ಮೇಲೆ ದೇವದಾಸರೆಯವರು ಹೇಳಿದರು. ವೋಟ್ ಆಫ್ ಥ್ಯಾಂಕ್ಸ್ ನಂತರ ದೇವದಾಸರೆಯವರು ನನಗೆ ಏನಾದರೂ ಹೇಳ್ಬೋದು ಅಂತ ಒಂದು ಅನುಮಾನ ಇದೆ, ಅವರು ಬಿಟ್ಟು ಹೋದರು ಇವರು ಬಿಟ್ಟು ಹೋದರು ಅಂತ. ಆದರೆ ಭಾಳ ಮುಖ್ಯವಾಗಿ ಅವರು ಅದನ್ನು ಅಷ್ಟು ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು, ಅಷ್ಟು ಹಂಬಲ್ ಆಗಿ ತೆಗೆದುಕೊಂಡು ಎಷ್ಟು ಚೆನ್ನಾಗಿ ಹೇಳಿದರು ನೋಡಿ. ನಾವೆಲ್ಲರೂ ಕೆಲವೊಮ್ಮೆ ಈಗೋಟಿಸ್ಟಿಕಲ್ ಆಗಿ ದೇವದಾಸರೆಯವರು ಈ ಥರ ಹೇಳೋದು ಪಬ್ಲಿಕಲ್ಲಿ ನಮ್ಮ ಮರ್ಯಾದೆ ತೆಗೆದ್ರು, ಅದಿಲ್ಲ. ಅದು ಅವರ ಒಂದು ವರ್ಲ್ಡ್ ವ್ಯೂ ಅನ್ನು ತೋರಿಸ್ತದೆ, ಅವರ ಒಂದು ವ್ಯಾಲ್ಯೂ ಸಿಸ್ಟಮನ್ನು ತೋರಿಸ್ತದೆ. ದಿಸ್ ಇಸ್ ದ ವ್ಯಾಲ್ಯೂ ಸಿಸ್ಟಮ್ ಆಫ್ ಟ್ರೂ ರೊಟೇರಿಯನ್ ಅಂತ ಹೇಳಿ ಬಯಸ್ತಾ, ಅವರು ನಮ್ಮ ಕ್ಲಬ್ಬಿಗೆ ಬಂದು ಇಲ್ಲಿ ನಮ್ಮನ್ನು ಹರಸಿದ್ದಕ್ಕೆ, ನಮ್ಮನ್ನು ಹುರಿದುಂಬಿಸಿದ್ದಕ್ಕೆ, ನಮಗೆ ಉತ್ತೇಜನ ನೀಡಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ನಮ್ಮ ಅಸಿಸ್ಟೆಂಟ್ ಗವರ್ನರು ಇಲ್ಲಿ ಬಂದು ನಮ್ಮೊಟ್ಟಿಗೆ ಇದ್ದಾರೆ. ಅವರು ಈಸ್ ಅ ಫೆಮಿಲಿಯರ್ ಪ್ರೆಸೆನ್ಸ್ ಅಂತ ನಾವು ಹೇಳ್ಬೋದು, ಯಾಕಂದರೆ ಭಾಳಷ್ಟು ಸರಿ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಆಗಿ ಇಲ್ಲಿ ಬಂದಿದ್ದಾರೆ. ಅವರು ನಮಗೆಲ್ಲರಿಗೂ ಒಂದು ಬಲವನ್ನು ನೀಡಿದ್ದಾರೆ. ರೊಟೇರಿಯನ್ PHF ಗೋಪಾಲ್ ಕೃಷ್ಣ ಶೆಟ್ಟಿ ಅವರು, ಅವರಿಗೆ ನಾನು ನಮ್ಮ ಕ್ಲಬ್ಬಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ನಮ್ಮ ಜೊತೆ ನಮ್ಮ ಕ್ಲಬ್ ಮೆಂಟರು, ಕ್ಲಬ್ ಏನನ್ನೇ ಕರೀರಿ, ಅವರು ಇವತ್ತು ಕ್ಲಬ್ ಸ್ಥಾಪಕ ಅಧ್ಯಕ್ಷರೇ ಆಗಿಬಿಟ್ರು. ಅವರು ಅಲ್ಲಿವರೆಗೆ ಭಾಷಣದಲ್ಲಿ ಸ್ಥಾಪಕ ಅಧ್ಯಕ್ಷರು ಅಂತಲೇ ಆಗಿಬಿಟ್ರು. ಅದು ಅವ್ರದ್ದು ಒಂದು ಏನು ಹೇಳೋದು, ಅವರ ಒಂದು ಸ್ಥಾನ, ಒಂದು ಗೌರವಪೂರ್ಣವಾದ ಸ್ಥಾನವನ್ನು ನಾವು ಅವರಿಗೆ ನೀಡಿರುವಂಥದ್ದು. ಯಾಕಂದರೆ ಅವರಿಲ್ಲದೆ ನಮ್ಮ ಕ್ಲಬ್ ಆಗಿರ್ತಿರ್ಲಿಲ್ಲ. ಆಗಿನ ಕಾಲದಲ್ಲಿ ಅವರು ಪ್ರತಿ ವಾರ ಬರ್ತಿದ್ರು. ಅವರು GSR ಆಗಿದ್ದಾಗ, ಗವರ್ನರ್ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಆಗಿದ್ದಾಗ ಪ್ರತಿ ವಾರ ಬರ್ತಿದ್ರು. ಮಾತ್ರವಲ್ಲದೆ ಒಂದು ಚೀಫ್ ಗೆಸ್ಟನ್ನು ಕರ್ಕೊಂಡು ಬರ್ತಿದ್ರು.
ಅಂದರೆ ನೀವು ಕ್ಲಬ್ ಮೀಟಿಂಗ್ ಮಾಡಲೇಬೇಕು ನೀವು, ನಾನು ಇದ್ದೇನೆ, ನಾನು ಗೆಸ್ಟನ್ನು ಕರ್ಕೊಂಡು ಬಂದಿದ್ದೇನೆ ಅಂತ. ಆ ರೀತಿಯಲ್ಲಿ ಅವರು ನಮ್ಮ ಕ್ಲಬ್ಬನ್ನು ಬೆಳೆಸಿದವರು. ಈ ಕ್ಲಬ್ಬು ಅವರ ಮಾರ್ಗದರ್ಶನ ಮತ್ತು ಇನ್ನು ರೋಟ್ರಿ ಡಿಸ್ಟ್ರಿಕ್ಟ್ನ ಲೀಡರ್ಶಿಪ್ನ ಮಾರ್ಗದರ್ಶನ ಒಟ್ಟು ಸೇರಿಕೊಂಡು ಈ ಒಂದು ಸ್ಥಾನಮಾನಕ್ಕೆ ಬೆಳೆದು ನಿಂತಿದೆ. ಅದು ಅವರಿಂದಾಗಿ ಕೂಡ ಆಗಿದೆ ಅಂತ ಹೇಳ್ತಾ ಅವರನ್ನು ನೆನಪಿಸಿಕೊಂಡು ರೊಟೇರಿಯನ್ MPHF ಡಾಕ್ಟರ್ ದೇವದಾಸ್ ರೈ ಅವರನ್ನು ನಾನು ತುಂಬ ಹೃದಯದಿಂದ ಧನ್ಯವಾದವನ್ನು ಸಮರ್ಪಿಸ್ತೇನೆ.